ಸ್ವಚ್ಛತೆಯಲ್ಲಿ ಪುರಸ್ಕಾರ ಪಡೆದ ಕಾಪು ಪುರಸಭೆಯ ಸ್ವಚ್ಛತೆಯ ಗುಟ್ಟು ಇದೀಗ ಬಯಲಾಗಿದ್ದು, ಬಡ ಎರ್ಮಾಳು ಪ್ರದೇಶಕ್ಕೆ ತನ್ನ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಟಿಪ್ಪರ್ಗಳಲ್ಲಿ ಸುರಿಯಲು ಹೋಗಿ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಈ ಕುರಿತಾದ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಸುಮಾರು 4 ತಿಂಗಳ ಹಿಂದೆ ಅಕ್ರಮವಾಗಿ ಮರಳುಗಾರಿಕೆ ನಡೆಯುತ್ತಿದ್ದ ವೇಳೆ ಸಾರ್ವಜನಿಕರು ಅದನ್ನು ತಡೆದು ಪೊಲೀಸರಿಗೆ ದೂರು ನೀಡಿದ್ದು, ಆ ಬಳಿಕ ಸ್ಥಳಕ್ಕೆ ಬಂದ ತಹಶೀಲ್ದಾರ್ ಮರಳುಗಾರಿಕೆ ನಡೆಸಿದಂತೆ ಸೂಚಿಸಿದ್ದು ಮಾತ್ರವಲ್ಲ, ಅದಕ್ಕೆ ಬಳಸಿದ ಟಿಪ್ಪರ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ಇದೀಗ ಆ ಮರಳು ತೆಗೆದ ಹೊಂಡವನ್ನು ಮುಚ್ಚಲು ಅಡ್ಡದಾರಿ ಹಿಡಿದ ಸ್ಥಳದ ಮಾಲೀಕ ಮೋಹನ್ ಎಂಬುವರು ಕಾಪು ಪುರಸಭಾಧಿಕಾರಿಯೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಅಲ್ಲಿನ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ರಾತ್ರೋರಾತ್ರಿ ಶುಭಂ ಸಂಸ್ಥೆಯ ಜಗದೀಶ್ವರ್ ಎಂಬುವವರಿಗೆ ಗುತ್ತಿಗೆ ನೀಡಿದ್ದು, ಅವರು 2 ಟಿಪ್ಪರ್ಗಳಲ್ಲಿ ಉಚ್ಚಿಲಬಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಂದು ಸುರಿಯಲು ಆರಂಭಿಸಿದಾಗ ಗ್ರಾಮ ಪಂಚಾಯಿತಿ ಸದಸ್ಯ ದೀಪಕ್ ನೇತೃತ್ವದಲ್ಲಿ ತಡೆದು ತ್ಯಾಜ್ಯ ವಾಹನದ ಹಿಂದೆ ಕಾರಿನಲ್ಲಿ ಆಗಮಿಸಿದ ಗುತ್ತಿಗೆದಾರರನ್ನ ವಿಚಾರಿಸಿದಾಗ ನನಗೆ ಪುರಸಭಾಧಿಕಾರಿ ರಾಯಪ್ಪ ಸೂಚನೆ ನೀಡಿದಂತೆ ಇಲ್ಲಿಗೆ ತಂದಿದ್ದೇನೆ ಎಂದು ಹೇಳಿದ್ದಾರೆ. ಸಾರ್ವಜನಿಕರು ರಾಯಪ್ಪನನ್ನು ಸ್ಥಳಕ್ಕೆ ಕರೆಸುವಂತೆ ಒತ್ತಾಯಿಸಿದ ಮೇರೆಗೆ ಗುತ್ತಿಗೆದಾರ ಅವರಿಗೆ ಮೊಬೈಲ್ ಕರೆ ಮಾಡಿದ್ರೂ ಕರೆ ಸ್ವೀಕರಿಸಿದ ಕಾರಣ ಗುತ್ತಿಗೆದಾರ ಸಾರ್ವಜನಿಕರಲ್ಲಿ ಚೆನ್ನಾಗಿ ಉಗಿಸಿಕೊಳ್ಳುವಂತಾಯಿತು. ಆ ಬಳಿಕ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಸಾರ್ವಜನಿಕರ ಮನವೊಲಿಸಿ ಟಿಪ್ಪರ್ ಅನ್ನ ತ್ಯಾಜ್ಯ ಸಹಿತ ವಶಕ್ಕೆ ಪಡೆದುಕೊಂಡು 2 ತಂಡಗಳನ್ನು ಬೆಳಿಗ್ಗೆ ಠಾಣೆಗೆ ಬರಲು ಸೂಚಿಸಿ ಮರಳಿದ್ರು. ಕಾಪುವನ್ನು ಸ್ವಚ್ಛವಾಗಿಡುವ ಮೂಲಕ ತನ್ನ ಪ್ರತಿಷ್ಠೆ ಬೆಳಗಿಸಲು ಸುತ್ತಲ ಗ್ರಾಮಗಳನ್ನು ತನ್ನಲ್ಲಿ ಉತ್ಪತ್ತಿಯಾದ ತ್ಯಾಜ್ಯವನ್ನ ತಂದು ಸುರಿಯುವುದು ಅದೆಷ್ಟು ಸರಿ ಎನ್ನುತ್ತಾರೆ ಬಡ ಗ್ರಾಮ ಪಂಚಾಯಿತಿ ಸದಸ್ಯ ದೀಪಕ್ ಕುಮಾರ್. ಎರ್ಮಾಳ್ ಬಡದ ಮೋಹನ್ ಎಂಬುವರ ಜಮೀನಿನಲ್ಲಿ ಕಾಪು ಪುರಸಭೆಗೆ ಸಂಬಂಧಪಟ್ಟ ತ್ಯಾಜ್ಯವನ್ನು ನಿನ್ನೆ ರಾತ್ರಿ 11 ಗಂಟೆ ಹೊತ್ತಿಗೆ ಜಗದೀಶ್ವರ್ ಎಂಬ ಕಾಂಟ್ರಾಕ್ಟರ್ 2 ಲಾರಿಯಲ್ಲಿ ತಂದು ಹಾಕ್ತಾ ಇದ್ದ ಅಲ್ಲಿ ಪ್ರೈವೇಟ್ ಜಾಗದಲ್ಲಿ. ಅದನ್ನು ನಾವು ನೋಡಿ ನಿಲ್ಲಿಸಿದ್ದೇವೆ. ಮತ್ತು ಅದಕ್ಕೆ ಇವರ ರಾಯಪ್ಪನವರ ಒಂದು ಅಂದರೆ ಆದೇಶ ಇದೆ ಅಂತ ಗೊತ್ತಾಗಿದೆ. ತದನಂತರ ನಾವು ಪೊಲೀಸ್ನವರಿಗೆ ತಿಳಿಸಿ ಈಗ ಕಂಪ್ಲೇಂಟ್ ಆಗಿದೆ. ತ್ಯಾಜ್ಯ ಈಗ ಸ್ವಲ್ಪ ಇದೆ, ಮತ್ತೆ 2 ಟಿಪ್ಪರ್ ತ್ಯಾಜ್ಯ ವಾಪಸ್ ಹೋಗಿದೆ. ಈಗ ಅದು ಇವರು ಪೊಲೀಸ್ನವರು ಸೀಸ್ ಮಾಡಿದ್ದಾರೆ. ಪಡುಬಿದ್ರೆ ಠಾಣೆಗೆ ಆಗಮಿಸಿದ ಸಾರ್ವಜನಿಕರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು. ಸಾರ್ವಜನಿಕರನ್ನೇ ಆರೋಪಿಗಳಂತೆ ಕಂಡ ಪೊಲೀಸರು ಕಳೆದ ರಾತ್ರಿ ತ್ಯಾಜ್ಯ ಸುರಿಯಲು ಬಂದವರಿಗೆ ನೀವು ಬೇಕಾಬಿಟ್ಟಿ ಬೈದಿದ್ದು ತಪ್ಪು ಎನ್ನುವ ಮೂಲಕ ಆರೋಪಿಗಳ ಪರ ವಹಿಸಿ ಮಾತನಾಡಿದ್ದಾರೆ. ನಾವು ಅವರ ವಿರುದ್ಧ ಪಿಟ್ಟಿ ಕೇಸೊಂದನ್ನು ಹಾಕಿ ಬಿಡುತ್ತೇವೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆದರೆ ನಾವು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಆ ಭಾಗದ 100 ಗ್ರಾಮಸ್ಥರ ಸಹಿ ಸಂಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುವುದಾಗಿ ಗ್ರಾಮಸ್ಥ ಉದಯ್ ಕುಮಾರ್ ತಿಳಿಸಿದ್ದಾರೆ. ಸುರೇಶ್ ಎರ್ಮಾಳ್, V4 News 24/7 ಪಡುಬಿದ್ರೆ.